ಮೂಜಿ ನೆಟ್ಟು ಮೂಜಿ ಪೂವಣ ತೊಂಟು ಮುಲ್ಪ ಸ್ವಲ್ಪ ಜಡ್ದಿರ ಅಂತ ಇತ್ತು ನಾನು. ಏಮೆ ಅಂಜಿ ಬತ್ತಿದ್ದಿಲ್ಲ 12 ಗಂಟೆ ರಾತ್ರಿ. ವೀಕ್ಷಕರೇ ನಮಸ್ತೆ. ನಾವಿವತ್ತು ಪಾನಾಜ ಗ್ರಾಮದ ಪಡ್ಯಂಬೆಟ್ಟು ಇವರ ತರವಾಡು ಮನೆಯಲ್ಲಿದ್ದೇವೆ. ಈ ತರವಾಡು ಮನೆಯಲ್ಲಿ ಕೆಲವು ವಿಶೇಷತೆಗಳಿವೆ, ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಈ ಮನೆಯವರಿಗೂ ಆ ಪ್ರಾಣಿ ಪಕ್ಷಿಗಳಿಗೂ ತುಂಬ ನಂಟಿದೆ. ಈ ವಿಶೇಷತೆಯನ್ನು ಈಗ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ. ಅವರ ಮನೆಯವರ ಜೊತೆ ಮಾತಾಡುವ. ಸೀತಾರಾಮರೈ ಪಡ್ಯಂಬೆಟ್ಟು ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ವೀಕ್ಷಕರೇ, ಈ ಪಡ್ಯಂಬೆಟ್ಟದ ತರವಾಡಿಲ್ಲೊಂಜಿ ಪುಚ್ಚೆ ಇತ್ತುಂಡು ಮಕ್ಕಳು ಕೊನತ್ತನೊಂಜಿ ಸಾಂಕನ ಪುಚ್ಚೆಗೆ. ಆ ಪುಚ್ಚದೊಂದು ವಿಶೇಷತೆ ಉಂಟು ದಾದಂದ ಇಲ್ಲದಾರೆ ಪನ್ಪೇರು ಕೇನ್ಗ ಪುಚ್ಚ ದಿನೋಳ ಪೋತ ಪೂತ ಮರಕ್ಕೆ ಬರ್ತದೆ. ಮೂಜಿ ನೆಟ್ಟು ಮೂಜಿ ಪೂವಣ ತೊಂಟು ಮುಲ್ಪ ಸ್ವಲ್ಪ ಜಡ್ದಿರ ಅಂತ ಇತ್ತು ನಾನು. ಇಲ್ಲದ ಮೊಟ್ಟುಡೆ ಒಂದು ಎದುರಿಡ ಉಂಟು ಒಂದು ಉಳಾಯಿ ಅಲ್ಪ ದಿನೊಂದು ಕಳ್ಳುವಟ್ಟಿನ ಮನೆ ತಲ್ಪ ದಿನೊಂದು ಇತ್ತು ದಿನೋಳ ಮೂಜಿ ಪೂ ಕೊಣ ತೊಂದಿತ್ತು ನಾನು. ಅವೇ ಪೋದು ಮರಡ್ದು ಕೊಣತ್ತದು ಪೋತು ಅವೇ ಪೋತು ಕೊಯ್ಯ ಉಂಟು ಕೊಣ ತೊಂದಿತ್ತು. ಪುಚ್ಚದ ನಂಜಿ ಆಜಿಂಗಳಿತ್ತಲ್ಲಿ ಆಜಿ ತಿಂಗಳು ದಿನೋಳ ನೋಡ್ತೊಂಡೆ ಕೊಣತ್ತನಪ್ಪಗ ಕೊಡ್ತೆ ಇಲ್ಲ ಕಿಂಡಿ ಕೊಡ್ತಾರೆ ಐದು ಬುಕ್ಕ ಸುಳ್ಳು ಅಂತಾರೆ ಕೊಟ್ಟರೆ ಇರತ್ತೆ. ಏ ಸಮಯ ಇದು ಪೂ ಕೊಣ ದೀವ ಅಂತ ಏ ಸಮಯ ಅಂತ ತೀರ್ದಿತ್ತೆ ತಂಜಿ 2 ವರ್ಷ ಅನ್ನೋದು 2 ವರ್ಷ ಅಂಡೋಜಿನಿ 5 ಬುಕ್ 5 ಬುಕ್ ಅನ್ನೋದಿದ್ದೆ ಬೇಜಾರು ಅದಗಳು ಅಂತ ನಿನ್ನಿದ್ದೆ ಕೊಂಡ್ರೆ ಅಂತ ಜಾಜಿಂಗಳು ದುಂಬೆ ಸುರು ಅಂತೆ ದುಂಬಿದ್ದೆ ಕಿಣ್ಣಿ ಅಥವಾ ಒಂದು ಮಳ್ಳ ಎತ್ಕೊಂತೆ ಮಳ್ಳ ಎತ್ಕೊ ಸುರು ಅಂತಾರೆ ಕೊಟ್ಟರೆ ಏಲ್ಲ ಕೊಯ್ತು ನಜೆ ತೊಂದಿದ್ದೆ ಅಲ್ಲ ಇದ್ದೆ ಇಂಕ ಪೂ ಕೊಂಡ್ರಪ್ಪ ಇಂಕ ತೂತ ಅವು ಕೊಟ್ಟರೆ ಸುರು ಅಂತ ಅಂಚದಿಪ್ಪು ಏಮೆ ಅಂಜಿ ಬತ್ತಿದ್ದೆ 12 ಗಂಟೆ ರಾತ್ರಿ ಬತ್ತು ಮುಳುಗು ಗಂಜಿಂದು ಅಂತ ಹೋಗಿತ್ತು ನಾನು ಕೆರೆಟ್ ಐತೆಲ್ಲ ಉಂಟು ಏಮೆ ಐತೆ ಇತ್ತೆ ಬರ್ಪೂಜ ಬರ್ಪು ಇಂಕ ತೂಪುಜ ಮತ್ತು 12 ಗಂಟೆ ದುಃಖ ತೊಂದಿತ್ತು ರಾತ್ರಿ. ಅವು ಸಾಧಾರಣ ಇಂಕ್ಲಾಯ್ತು ಒಂದು 6 ತಿಂಗಳು ತೂತ ದಿನೋಳ ತೊಂದಿತ್ತು ರಾತ್ರಿ 12 ಗಂಟೆ 1 ಗಂಟೆ ಅಂತ ಹಾಕ್ಬಿಡತ್ತೆ ಬರ್ತುಗು ಬತ್ತು ಮುಳ್ಳು ಪಾತ್ರ ಬಡ ಬಡ ಕೆಂಡಾಗ ಇಂಕ್ಲ ಆಯ್ತು ಅಂತ ಉಂಡಾಗ ಏಮೆ ಆಯ್ತು ಒಂಜಿನ ಪಾತ್ರ ಬರ್ತಿತ್ತು ಅವಳಪ್ಪ ಬಳ್ಪು ಊಟ ಇತ್ತು ಸೀರೆ ಹೊಡೋದು ಬಾಗಿದೆಲ್ಲ ಹೊಡೋದು ಕೈಕೆ ಕೊಂಡು ಬಾಡಿ ಆತಿ ಅವೇ ಈ ಥರ ಏಮೆ ಅವೇ ಏಮೆ ಉಂಡಿತ್ತಲ್ಲ ಕ್ಯಾರೆಟ್ ಉಂಡಾತಿ ಮತ್ತೆ ಬರ್ಪಣೆ ಜನ ಸೊಪ್ಪು ಜಾತಿ ಅಂಚ ಇಲ್ಲತಿ ಯಾಕೆ ಉಂಟು ಅಂತ ತಿನ್ಯಾರ ಪಾಡು ಉಂಡಿದೆ ಇತ್ತೆಲ್ಲ ಆಡ್ಬೋ ಕೆರೆಕ್ಕೆ ಹೊಡ್ದೈತೆ ಅಂತ ಹೇಳಿದ್ರೆ ಬರ್ಪಣೆ ಜನ ಐತೆ ತೂತಿ ಜಾತಿ ಅಂತ ಮೀನುಗಳು ಐತಂಡೆ ಈಗ ಮೀತ ಸಾಂಕುಳ ಮೀನು ಅಂತ ಉಂಡು ಆಯ್ಕೆ ದಿನ ಆಡ್ಬೋದು ತಿನ್ಯಾರ ಒಂದು ಮೀನು ಇತ್ತು ಮುಳಪ್ಪ ಅದು 30 ವರ್ಷ ಆಯ್ತಂడి ಕೆರೆಟ್ ಅವಕ್ಕೆ ಮಣ್ಣು ಪಾಡ್ನ ಪೂ ಉಂಡಾಯ್ತು. ಈ ಮನೆಯಲ್ಲಿ ಪಾರಿವಾಳ ತುಂಬ ವರ್ಷದಿಂದ ಒಂದು 10 ವರ್ಷ ಜಾಸ್ತಿ ಆಯಿತು. 13 ವರ್ಷ ಆಯಿತು ಮನೆ ಆಗಿ. ಅದರ ನಂತರ ಇಲ್ಲಿ ಇರ್ತದೆ. ಅದೇ ಒಂದದು ಇಲ್ಲಿ ತಂದದಲ್ಲ, ಒಂದು ಇಲ್ಲಿ ತುಂಬ ಕೊಂಡೋಗಿದ್ದಾರೆ ಯಾರೆಲ್ಲ ಒಂದು ಮರಿಯಾಗಳನ್ನು. ಈಗಲೂ ಉಂಟು. ಎಷ್ಟು ಬಗೆಯ ಪಾರಿವಾಳಗಳಿವೆ? ಪಾರಿವಾಳ ಒಂದು 3 ಜಾತಿ ಉಂಟಲ್ಲ. ಡೈಲಿ ಇಲ್ಲೇ ಇರುವುದೇ ಆಗಲು ಅದಕ್ಕೆಲ್ಲ ಗೂಡು ಕಟ್ಟಿ ಎಲ್ಲ ಕೊಟ್ಟಿದ್ದೇವೆ. ತಿನ್ನಲಿಕ್ಕೆ ಬೆಳಿಗ್ಗೆ ಬೈಸಾರಿ ನಾವು 2 ಸಲ ಆಗ್ತೇವೆ. ಮತ್ತು ಇಲ್ಲಿ ಇದ್ದದನ್ನು ತಿಂದು ಹೋಗ್ತಾರೆ. ಕೋಳಿಗೆಲ್ಲ ಅಕ್ಕಿ ಗೋಧಿ ಎಲ್ಲ ಹಾಕೋದು ಅಷ್ಟೇ. ಬೇರೆ ಅದಕ್ಕಂತ ಇಲ್ಲ ಇದ್ದದನ್ನೇ ಹೇಳುದು ಅಷ್ಟೇ, ಬೇರೆ ಏನು ಇಲ್ಲ. ಅಕ್ಕಿ ಗೋಧಿ ಮಾತ್ರ. ಅದೇ ಮಕ್ಕಳ ಜೊತೆ ಮನೆಯಲ್ಲಿ ಅದೇ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ, ಅದು ಹೇಗಿರ್ತದೆ ಪಾರಿವಾಳದೆಲ್ಲ ಬಂದು ಎಂಥ ಇಷ್ಟ ತಿಂದು ಹೋಗ್ತದೆ. ವೀಕ್ಷಕರೇ, ಇಷ್ಟು ತನಕ ನೀವು ನೋಡಿದ್ದು ಪಡ್ಯಂಬೆಟ್ಟು ತರವಾಡು ಮನೆಯಲ್ಲಿ ನಡೆದಂಥ ಕೆಲವು ವಿಶೇಷತೆಗಳು. ಪ್ರಾಣಿ ಪಕ್ಷಿಗಳ ಮಧ್ಯೆ ಆ ಮನೆಯವರ ಸಂಬಂಧ ಹೇಗಿತ್ತು ಅಂತ ನೀವು ನೋಡಿದ್ದೀರಿ. ಇದೇ ಈ ಹೊತ್ತಿನ ವಿಶೇಷ. ಉಮೇಶ್ ಮಿತ್ತಡ್ಕ, ಹರಿಪ್ರಸಾದ್, ಕಿರಣ್ ಜೊತೆ ಅಶ್ವಥ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು.
ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು. ರಾಷ್ಟ್ರ, ಪರಿಸರ, ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ. ಪುತ್ತೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್. ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ. ನಮ್ಮ ವಿಶೇಷತೆಗಳು: ಶಿಶು ಕೇಂದ್ರಿತ ಶಿಕ್ಷಣ, ಒತ್ತಡರಹಿತ ಕಲಿಕೆ, ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ, ರಾಷ್ಟ್ರೀಯ ಮೌಲ್ಯಗಳ ಪರಿಚಯ, ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ, ಶಾಲಾ ವಾಹನ ಸೌಲಭ್ಯ, ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿ ಹಾಗೂ 1ರಿಂದ 4ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬನ್ನಿ, ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ. ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಅಲಂಬುಡ, ಕೃಷ್ಣನಗರ, ಬನ್ನೂರು, ಪುತ್ತೂರು, ದಕ್ಷಿಣ ಕನ್ನಡ 574203. ಮೊಬೈಲ್ 7338085983, 9448485983. ಇಮೇಲ್ abgschoolputturu@gmail.com. ವೆಬ್ www.abgschool.in.